ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಈ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಬ್ರು ಈ ಸ್ಟ್ರೆಸ್ ರಿಲೀಸ್ ಆಗೋಕೆ ಔಟ್ಸೈಡ್ ಟೂರ್ ಹೋಗ್ತಾರೆ, ಟ್ರಿಪ್ ಹೋಗ್ತಾರೆ, ಇನ್ನೂ ಕೆಲವರು ಲಾಂಗ್ ಡ್ರೈವ್ ಹೋಗ್ತಾರೆ. ಆದ್ರೆ ಅಡುಗೆಯಲ್ಲಿ ಇಂಟ್ರೆಸ್ಟ್ ಇದ್ದವ್ರ ಹತ್ರ ಕೇಳ್ಬೇಕಾದ್ರೆ ಅವ್ರು ಹೇಳೋದು ಒಂದೇ ಒಂದು, ಸುಮ್ಮನೆ ಕಿಚನ್ಗೆ ಬಂದು ಅಡುಗೆ ಮಾಡಿದ್ರೆ ಸಾಕು, ಎಲ್ಲ ಸ್ಟ್ರೆಸ್ ಮಾಯಾಗಿ ಹೋಗುತ್ತೆ ಅಂತ. ಅಂಥದ್ದೇ ಇಂಟ್ರೆಸ್ಟ್ ಇರೋ ದಾಕ್ಷಾಯಿನಿ ಮೇಡಮ್ ಇವತ್ತು ನಮ್ಮ ಗೆಸ್ಟ್ ಆಗಿ ನಮ್ಮ ಜೊತೆಗೆ ಬಂದಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ನೀವು ಹಾಗೇನ ತುಂಬಾ ಸ್ಟ್ರೆಸ್ ಆಗ್ಬೇಕಾದ್ರೆ ಅಡಿಗೆ ಮಾಡೋದು ಜಾಸ್ತಿನಾ? ಹೌದು. ಅಡಿಗೆ ಮಾಡಿದ್ರೆ ಸ್ಟ್ರೆಸ್ ಮಾಯ ಆಗುತ್ತೆ ಅಂತ ಒಪ್ಕೋತೀರಾ ನೀವು? ಒಪ್ಕೋತೀರಾ? ಸೊ ತುಂಬಾ ಅಡಿಗೆಯಲ್ಲಿ ಇನೋವೇಷನ್ಸ್ ಎಲ್ಲ ಮಾಡ್ತೀರಾ ಮ್ಯಾಮ್? ಹೌದು. ಇವತ್ತು ಯಾವ ರೀತಿ ಅಡುಗೆ? ಅಮ್ಮ ಹೇಳ್ಕೊಟ್ಟ ಅಡುಗೆನಾ, ಅತ್ತೆ ಹೇಳ್ಕೊಟ್ಟ ಅಡುಗೆನಾ, ಇನೋವೇಟ್ ಮಾಡಿದ ಅಡುಗೆನಾ? ಅಮ್ಮ ಹೇಳ್ಕೊಟ್ಟ ಅಡುಗೆ. ಸೊ ಏನ್ ಮಾಡ್ತಾ ಇದೀರಾ ಇವತ್ತು? ಗೋಧಿ ಮಾದ್ಲಿ ಮಾಡಿ. ಗೋಧಿ ಹಿಟ್ಟಿನ ಮಾದ್ಲಿ. ಮಾದ್ಲಿ ಅಂದ್ರೆ ಇದು ಯಾವ ರೀತಿ ಇರುತ್ತೆ? ನಾನು ಫಸ್ಟ್ ಟೈಮ್ ಕೇಳ್ತಿದ್ದೀನಿ. ಸ್ವೀಟಾ? ಸ್ವೀಟ್ ರೆಸಿಪಿ. ಹಾಗಾದ್ರೆ ಕಿಚನ್ ಹೋಗಿ ಸ್ವೀಟ್ ಹಾಕಿ ಸ್ವೀಟ್ ಸ್ಟಾರ್ಟ್ ಮಾಡೋಣ. ಓಕೆ ಮೇಡಂ. ಸೊ ಎಸ್ ಮೇಡಮ್, ಈಗ ಗೋಧಿ ಹಿಟ್ಟಿನ ಮಾದ್ಲಿ ಮಾಡಿ. ಮಾದ್ಲಿ ಇಟ್ಸ್ ಅ ಸ್ವೀಟ್ ರೆಸಿಪಿ. ಸ್ಟಾರ್ಟ್ ಮಾಡೋದು ಹೇಗೆ? ಈಗ ಎಣ್ಣೆ ಬಿಸಿ ಮಾಡ್ಬೇಕು ಸ್ವಲ್ಪ, ಅದಕ್ಕೆ ಹಿಟ್ಟು ಕಲಿಸ್ಲಿಕ್ಕೆ. ಈಗ ಎಣ್ಣೆ ಬಿಸಿ ಮಾಡ್ಬೇಕಾ? ಓಕೆ. ನಮ್ ಕಿಚನ್ ಅಲ್ಲಿ ಯಾವಾಗ್ಲೂ ಯೂಸ್ ಮಾಡುವಂತದ್ದು ಇಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅಂಡ್ ಸಾಕಾಗುತ್ತಾ? ಹಾಕಿ ಸಾಕು. ಓಕೆ. ಒಂದು ಕಪ್ ಗೋಧಿ ಹಿಟ್ಟಿಗೆ 2 ಸ್ಪೂನ್ ಅಕ್ಕಿ ಹಿಟ್ಟು. ಓಕೆ, 1 ಕಪ್ ಗೋಧಿ ಹಿಟ್ಟಿಗೆ 2 ಸ್ಪೂನು ಅಕ್ಕಿ ಹಿಟ್ಟು. ಓಕೆ. ಮತ್ತೆ 1.5 ಸ್ಪೂನ್ನಷ್ಟು ಕಡಲೆ ಹಿಟ್ಟು. ಆಯ್ತು, 3 ಟೈಪ್ ಇದು ಹಿಟ್ಟಿದೆ ಇದರಲ್ಲಿ ಅಲ್ವಾ? ಹೌದು. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು. ಓಕೆ. ಈಗ ಎಣ್ಣೆ ಬಿಸಿ ಮಾಡಿದ್ದು ಹಾಕು. ಓಕೆ. ಬಿಸಿ ಆಗಿದೆ. ಇದನ್ನ ನೀರಲ್ಲಿ ನಾವು ಮತ್ತೆ ಕಲಿಸ್ಬೇಕು, ಸ್ವಲ್ಪ ಎಣ್ಣೆ ಹಾಕ್ಬೇಕು ಇದಕ್ಕೆ. ಓಕೆ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟೆಲ್ಲ. ಈಗ ಎಣ್ಣೆ ಕಾದಿದೆ, ಹಾಕುವ ಮೇಡಮ್? ಎಸ್ ಮ್ಯಾಮ್. ಹಾಕದಾ? ಹಾಕಿ. ಸಾಕು. ಈಗ ಸ್ವಲ್ಪ ನೀರು ಹಾಕಿ. ಸಾಕು. ಮತ್ತೆ ನೋಡಿ ಹಾಕುವ. ಇದು ಯಾವ ಟೈಮಲ್ಲಿ ಈ ಸ್ವೀಟ್ ಹಿಂಗೆ ಮಾಮೂಲಿಯಾಗಿ ನಾವು ಹೀಗೆ ಮಾಮೂಲಿ ಯಾವಾಗಲೂ ಅದು ತಿನ್ಬೇಕನ್ಸಿದಾಗ ಏನಿಲ್ಲ, ಅದಕ್ಕೇನಿಲ್ಲ. ಹಾಕಿ ನೀರು ಹಾಕ್ಬೇಕಾ? ಹೌದು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಓಕೆ. ಓಕೆ. ಚಪಾತಿ ಹಿಟ್ಟಿನ ಹದಕ್ಕೆ ಬರ್ಬೇಕಾ? ಇದನ್ನ ಲಟ್ಟಿಸ್ಲಿಕ್ಕಿದೆ. ಹೌದು, ಲಟ್ಟಿಸ್ಬೇಕು. ತೆಳುವಾಗಿ ಲಟ್ಟಿಸೋದಿಲ್ಲ, ದಪ್ಪಾಗಿ ಲಟ್ಟಿಸ್ಬೇಕು. ಹೆಚ್ಚಾಗಿ ಮಾಡ್ತೀರಾ ಮನೆಯಲ್ಲಿ ಸ್ವೀಟ್? ಮಾಡ್ತೇವೆ. ಯಾರಿಗೆ ಇಷ್ಟ ಎಸ್ಪೆಷಲಿ ಈ ಸ್ವೀಟ್? ಎಲ್ಲರಿಗೂ ಇಷ್ಟ. ಎಲ್ರಿಗೂ ಇಷ್ಟ. ನಿಮ್ಮ ಮನೇಲಿ ಜಾಸ್ತಿ ಸ್ವೀಟ್ ತಯಾರಾಗುತ್ತಾ, ಖಾರ ತಯಾರಾಗುತ್ತಾ? ಎರಡು ಮಾಡ್ತೇವೆ. ಎರಡು ಮಾಡ್ತೀರಾ?
ಜಾಸ್ತಿ ಖಾರ ನಂತರ ಸ್ವೀಟ್ ತಿನ್ಬೇಕು ಅನ್ಸುತ್ತೆ, ತಿನ್ಬೇಕು ಅನಿಸ್ತದೆ. ಇದನ್ನ ಈಗ ನೆನಿಲಿಕ್ಕೆ ಇಡುವುದಿಲ್ಲ, ಕೂಡ್ಲೆ ಕಲಸಿದ ಕೂಡ್ಲೆ ಲಟ್ಟಿಸ್ಬೇಕು. ಲಟ್ಟಿಸಬಹುದು. ಓಕೆ. ಸೊ ನೆನಿಲಿಕ್ಕೆ ಇಡುವಂತ ಅಗತ್ಯನೇ ಇಲ್ಲ. ಇಲ್ಲ ಇಲ್ಲ, ಇನ್ಸ್ಟೆಂಟ್ ಆಗಿ ತಯಾರು ಮಾಡ್ಕೋಬಹುದು. ಹಾಗಾದ್ರೆ ತಟ್ಟಂತ ತಲೆಯಲ್ಲಿ ಯೋಚನೆ ಬಂದ್ರೆ ಮಾಡ್ಕೋಬಹುದು. ಐಟಮ್ಸ್ ಅಷ್ಟೇ ತುಂಬಾನೇ ಬೇಕಂತಿಲ್ಲ, ಮನೇಲಿ ಇರುವಂತ ಐಟಮ್ಸ್ ಇದೆ. ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು. ಈಗ ಇದನ್ನು ಲಟ್ಟಿಸ್ಬೇಕು. ಓಕೆ. ತುಂಬಾ ದಪ್ಪಕ್ಕೆ ಬರ್ಬೇಕಾ? ಹೌದು. ಚಪಾತಿ ಆದ್ರೆ ನಾವು ತುಂಬಾ ತೆಳ್ಳಕ್ಕೆ ಲಟ್ಟಿಸ್ತೀವಿ ಅಲ್ಲ? ಇಲ್ಲ ಇಲ್ಲ, ತುಂಬಾ ತೆಳುವೇನಿಲ್ಲ, ದಪ್ಪಾಗಿ. ಅದೇ ಫಸ್ಟ್ ಟೈಮ್ ಮಾಡೋರು ಮಾಡ್ಕೋಬಹುದು. ತೆಳ್ಳಗ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಹೌದು. ದಪ್ಪಕ್ಕಾದ್ರೆ ಪರವಾಗಿಲ್ಲ, ಯಾರು ಬೇಕಾದ್ರೆ ಮಾಡ್ಕೋಬಹುದು. ಕಾವಲಿ ಕಾಯ್ಲಿಕ್ಕಿಡಿ. ಇದು ತುಂಬಾ ಸ್ವೀಟ್ ಬರುತ್ತೆ ಅಥವಾ ಹದವಾಗಿ ಬರುತ್ತೆ? ಹದವಾದ ಸ್ವೀಟ್. ಹಂಗೆ ಇದ್ರೇನೆ ಚೆನ್ನಾಗಿರುತ್ತೆ. ತುಂಬಾ ಸ್ವೀಟ್ ಆದ್ರೆ ಅಷ್ಟು ಚೆನ್ನಾಗಿ ಬರಲ್ವಾ? ತಿನ್ಲಿಕ್ಕೆ ಮನ್ಸು ಬರೋದಿಲ್ಲ. ಇದು ದಪ್ಪ ಇರ್ತದಲ್ಲ, ಬೇಗ ಬೇಯುದಿಲ್ಲ. ಓಕೆ. ಮಾಡೋದು ಈಸಿ ಬಟ್ ಟೈಮ್ ಕನ್ಸ್ಯೂಮಿಂಗ್ ಅನ್ಕೋತೀನಿ ನಾನು. ಹೌದು. ಈಗ ಹಾಕು. ಓಕೆ. ಇದಕ್ಕೆ ಫಸ್ಟ್ ಗೆ ಆಯಿಲ್ ಏನೋ ಏನಿಲ್ಲ, ಎಣ್ಣೆ ಹಾಕೋದೇನು, ಡೈರೆಕ್ಟ್ ಆಗಿ. ಓಕೆ. ಹೀಗೆ ಚೆನ್ನಾಗಿ ಚಪಾತಿ ತರನೇ ಕಾಣಿಸ್ತದೆ, ಆದ್ರೆ ತುಂಬಾ ಕೆಂಪಗೆ ಹೀಗೆ ಕಾಯ್ಬೇಕು. ತಟ್ಟೆಂದ ನೋಡ್ಬೇಕಾದ್ರೆ ಚಪಾತಿ ಅಂತ ಅನ್ಕೋತೀವಿ ಅಲ್ವಾ ನಾವು, ದಪ್ಪಕ್ಕಿರೋ ಚಪಾತಿ ಅಂತ. ನೀವು ಹಾಕಿರೋದು ಗೋಧಿ ಹಿಟ್ಟು ಅಲ್ವಾ? ಗೋಧಿ ಹಿಟ್ಟು ನಾವು ಎಕ್ಸ್ಟ್ರಾ ಆಡ್ ಮಾಡಿದೀವಿ, ಒಂದ್ 2-3 ಟೈಪ್ ಇದ್ದು ಹಾಕಿದೀವಿ ಹಿಟ್ಟು. ಹೌದು. ಹೀಗೆ ದಂಡಿಯಲ್ಲಿ ಚೆನ್ನಾಗಿ ಬೇಯಿಸ್ಬೇಕು. ಏನಂದ್ರಿ ನೀವು ಅದಕ್ಕೆ? ಗೋಧಿ ಮಾದ್ಲಿ ಅಲ್ಲ, ಸೈಡ್ಗೆ ಏನಂದ್ರಿ ನೀವು? ದಂಡಿಯಲ್ಲಿ. ಅದು ಯಾವ ಊರಿದ್ದು ವರ್ಡ್ ಮ್ಯಾಮ್ ಅದು? ದಂಡಿ ಅಂದ್ರೆ ನಮ್ಮ ಹುಬ್ಳಿ ಭಾಷೆ. ಅದು ಹುಬ್ಳಿ ಭಾಷೆ. ಕೆಲಕ್ ಚೆನ್ನಾಗಿರುತ್ತೆ ಅದು ದಂಡಿ. ಓಕೆ. ಇದು ಈ ಐಟಮ್ ಹುಬ್ಳಿಯಲ್ಲಿ ಜಾಸ್ತಿನಾ? ಹೌದು ಹೌದು, ನಮ್ ಕಡೆನೆ ಮಾಡೋದು ಇದನ್ನ. ಈ ಹುಬ್ಳಿ ಸೈಡ್ ಅಲ್ಲೆಲ್ಲ ಈ ರೋಟಿ ಟೈಪ್ ಇದೆಲ್ಲ ಜಾಸ್ತಿ ಮಾಡ್ತೀರಾ? ಜೋಳದ ರೊಟ್ಟಿ ಜಾಸ್ತಿ ಮಾಡ್ತೀರಲ್ವಾ? ಹೌದು. ನೋಡಿ, ಸ್ವೀಟ್ ಅಲ್ಲೂ ರೋಟಿ ಟೈಪ್ ಮಾಡ್ತಾ ಇದ್ದೀರಾ. ಇನ್ನು ಇದಕ್ಕೆ ಸ್ವೀಟ್ ಅಂಶ ಆಡ್ ಮಾಡ್ಬೇಕಷ್ಟೇ. ಹೌದು, ಬೆಲ್ಲ ಮತ್ತೆ ಏಲಕ್ಕಿ, ಶುಂಠಿ ಪುಡಿ. ಓಕೆ, ಅದು ಆಡ್ ಮಾಡ್ಬೇಕು. ನೋಡಿ, ಈಗೆಲ್ಲ ಉಳಿದಿರ್ತದಲ್ಲ, ಇದನ್ನು ತಿರುಗಿಸಿ ದಂಡಿಯಲ್ಲಿ ಸಾಕು. ಗ್ಯಾಸ್ ಆಫ್ ಮಾಡಿ. ಇದನ್ನು ಮುರಿಬೇಕು. ಹೀಗೆ ಸಣ್ಣ ಸಣ್ಣ ಪೀಸ್ ಮಾಡಿ. ಓಕೆ. ಇಂಥದ್ದೇ ಶೇಪ್ ಅಂತಿಲ್ಲ, ಬೇಕಾದ ಶೇಪ್ ಅಲ್ಲಿ ಮುರಿಬೇಕು. ಇದು ಮುರಿಯೋ ಕೆಲಸ ನಂಗೂ ಇಷ್ಟ, ನಾನು ಮುರಿರಿ. ಓಕೆ. ಬಿಸಿ ಉಂಟು ಮಾತ್ರ, ತುಂಬಾ ಬಿಸಿ ಇದೆ ಅಲ್ವಾ? ಹೌದು. ಚಿಕ್ಕ ಮಕ್ಳಂಗೆ ಇದನ್ನ ಕುತ್ಕೊಂಡು ಕಟ್ ಮಾಡಕ್ ಚೆನ್ನಾಗಿರುತ್ತೆ. ಇದು ತಣ್ಣಗಾಗ್ಬೇಕು. ಓಕೆ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಬೇಕು ಇದನ್ನು. ಇದನ್ನ ಮಿಕ್ಸಿ ಮಾಡಕ್ಕಿದೆ. ಹೌದು. ಸೊ ಆದ ಕಾರಣ ಬೇಕಾದ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡ್ರಿ ಅಲ್ವಾ? ಹೌದು. ಈಗ ತಣ್ಣಗಾಗ್ತಾ ಬಂತು ಅಲ್ವಾ? ತಣ್ಣಗಾಗಿದೆ. ಇದನ್ನು ಮಿಕ್ಸಿಗೆ ಹಾಕಿ ನೈಸ್ ಪೌಡರ್. ಓಕೆ. ಎಸ್. ಇದನ್ನು ಮಿಕ್ಸಿ. ಓಕೆ. ಫೈನ್ ಪೌಡರ್ ಆಗ್ಬೇಕಾ? ಹೌದು, ಫೈನ್. ಓಕೆ. ಅದಕ್ಕೆ ನೀವು ಬೆಲ್ಲ ಹಾಕಿ, ಅದರಲ್ಲೇ ಬೆಲ್ಲ ಹಾಕಿ. ಈ ಮೆಕಾಯ್ ಮಿಕ್ಸಿ ಜಾರ್ನ ಯೂಸ್ ಮಾಡೋದೇ ಒಂದು ಖುಷಿ. ಆ ಲಾಕಿಂಗ್ ಸಿಸ್ಟಮ್ ಆಗಿರ್ಲಿ, ಅಂಡ್ ಆ ಲಾಕಿಂಗ್ ನೀವು ಕರೆಕ್ಟ್ ಆಗಿ ಲಾಕ್ ಮಾಡ್ಲಿಲ್ಲ ಅಂದ್ರೆ ನಾವು ಕೆಲವೊಮ್ಮೆ ಅರ್ಜೆಂಟ್ ಹೆಂಗೆ ಬೇಕಾದ್ರೂ ಲಾಕ್ ಮಾಡ್ಕೋತೀವಲ್ವಾ, ಅದು ಗ್ರೈಂಡ್ ಆಗೋದಿಲ್ಲ. ಸೊ ಅದೇ ನಮ್ಗೆ ಒಂದು ಹಿಂಟ್ ಕೊಡುತ್ತೆ, ಕರೆಕ್ಟ್ ಲಾಕ್ ಆಗಿಲ್ಲ ಅಂತ. ಇದಕ್ಕೆ ಬೆಲ್ಲ ಹಾಕೊಂಡು ಗ್ರೈಂಡ್ ಮಾಡುತ್ತಾ? ಬೆಲ್ಲ ಹಾಕೊಂಡು ಮಿಕ್ಸಿ.
ಈಗ ಬೆಲ್ಲದ ಕಲರ್ ಕಂಪ್ಲೀಟ್ ಆಗಿ ಬಂದಿದಲ್ವಾ ಇದಕ್ಕೆ? ಹೌದು. ಫುಲ್ ಹಿಟ್ಟಿಗೆ. ಹಾ, ಇದೊಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಏಲಕ್ಕಿ ಮತ್ತೆ ಶುಂಠಿ ಪುಡಿಯನ್ನು ಮಿಕ್ಸ್ ಮಾಡಿ ಒಂದು 3-4 ಗಂಟೆ ಆರ್ಲಿಕ್ಕೆ ಬಿಡ್ಬೇಕು ಅದನ್ನು. ಅಂದಾಗ ಅದು ಹುಡಿ 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 ಆಗ್ತದೆ. ಹುಡಿ ಹುಡಿ ಆಗ್ಬೇಕು. ಇದೊಂಥರ ಪೌಡರ್ ಟೈಪ್ ಸ್ವೀಟ್ ಅಲ್ವಾ? ಅಂದ್ರೆ ಇದನ್ನ ಒಂದಷ್ಟು ಟೈಮ್ ನಾವು ತೆಗ್ದಿಡ್ಬೋದು ಮನೆಯಲ್ಲಿ. ತೆಗ್ದಿಡ್ಬೋದು. ಒಂದೆಷ್ಟು ದಿನಗಳ? 1 ತಿಂಗಳವರೆಗೂ ಇಡ್ಬೋದು. ಏನಾಗೋದಿಲ್ಲ, ಡ್ರೈ ಇರ್ತದಲ್ಲ, ಏನಾಗೋದಿಲ್ಲ. ಆ 1 ತಿಂಗಳ ಕಾಲ ಹಿಂಗೆ ಸುಮ್ನೆ ಹೊರಗೆ ಇಡ್ಬೋದಾ ಅಥವಾ ಫ್ರಿಜ್ ಅಲ್ಲಿ? ಇಲ್ಲ, ಹೊರಗಡೆನೆ ಇಡ್ಬೋದು. ಫ್ರಿಜರ್ ಅಲ್ಲಿ ಇಡ್ಲಿಕ್ಕಿಲ್ಲ. ಇಲ್ಲ, ಆದ ಕಾರಣ ಚೆನ್ನಾಗಿರುತ್ತೆ ಅಲ್ವಾ? ಇಲ್ಲ ಅಂದ್ರೆ ಈ ಡೈಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದಿನ ಸ್ವೀಟ್ ಮಾಡ್ಕೊಂಡು ಇಟ್ರೆ 1 ತಿಂಗಳು ಬರುತ್ತೆ. ಬರುತ್ತೆ ಬರುತ್ತೆ. ಈಗ ತಣ್ಣಗ ಆಗ್ತಾ ಬಂತು ಅಲ್ವಾ? ತಣ್ಣಗಾಗಿದೆ. ಇನ್ನೀಗ ಅದಕ್ಕೆ ಏಲಕ್ಕಿ ಶುಂಠಿ ಪುಡಿ 2 ಸಹ ಒಂದರಲ್ಲೇ ಹಾಕಿ ಮಿಕ್ಸ್ ಮಾಡಿದ್ದೇವೆ. ಈಗ ಇದಕ್ಕೆ ಅದನ್ನು ಹಾಕಿ ಮಿಕ್ಸ್ ಮಾಡೋದಷ್ಟೇ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸ್ವಲ್ಪ ಪ್ರಮಾಣಕ್ಕೆ ತಕ್ಕ ಏನೆಲ್ಲ ಹಾಕಿದ್ರೆ ಮಿಕ್ಸ್ ಮಾಡಿದ್ದೀರಾ? ಏಲಕ್ಕಿ, ಒಣಶುಂಠಿ, ಏಲಕ್ಕಿ, ಜಾಕಾಯಿ, ಏಲಕ್ಕಿ, ಒಣಶುಂಠಿ, ಜಾಕಾಯಿ. ಹೌದು, ನಾವೇ ಮಾಡೋದು. ಈಗ ಇದಕ್ಕೆ ಹಾಕಿದನ್ನು ಮಿಕ್ಸ್ ಮಾಡೋದು. ಆಯ್ತು. ಇದು ಒಂದು 3 ಗಂಟೆ ಅಥವಾ 4 ಗಂಟೆ ಹೀಗೆ ಬಿಟ್ರೆ ತಣ್ಣಗಾಗಿ ಹುಡಿ 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 ಆಗುತ್ತೆ. ಈ ಕೂಡ್ಲೆ ಇದು ಹುಡಿ ಆಗುದಿಲ್ಲ. ಟೇಸ್ಟ್ ಇರ್ತದೆ, ಟೇಸ್ಟ್ ಅದನ್ನೇ ಕೊಡ್ತದೆ. ಆದ್ರೆ ಇನ್ನೇನು ಹುಡಿ ಹುಡಿ ಆಗ್ಬೇಕಂದ್ರೆ ಅದಕ್ಕೆ ಅದಾದ್ಮೇಲೆ ಹುಡಿ ಹುಡಿ ಆದ್ಮೇಲೆ ಹಾಲು ತುಪ್ಪ ಹಾಕೊಂಡು ತಿನ್ಬಹುದು. ಬೇಡ ಹಾಗೆ ತುಪ್ಪ ಜಾಕಾಯಿ ಕಂಪಲ್ಸರಿನಾ ಇದಕ್ಕೆ? ಹೌದು, ಜಾಕಾಯಿ ಸ್ವಲ್ಪ ಹಾಕ್ಬೇಕು. ಅಂದ್ರೆ ಬೆಲ್ಲದ್ದಲ್ಲ, ಸ್ವಲ್ಪ ಹೊಟ್ಟೆ ನೋವು ಎಲ್ಲ ಬರುದಿಲ್ಲ ಅಂತ. ಹಾಗೆ ತಣ್ಣಗಾಗ್ಲಿಕ್ಕೆ ಇಡ್ಬೇಕು 3-4 ಗಂಟೆ. ನಾವೀಗ ಇದಕ್ಕೆ ಹಾಕಿ ಸರ್ವ್ ಮಾಡಬಹುದು. ಇಲ್ಲಿಗೆ ಗೋಧಿ ಮಾದ್ಲಿ ರೆಡಿ ಆಯ್ತು. ಗೋಧಿ ಮಾದ್ಲಿಯನ್ನು ತಿಂದು ರುಚಿಯನ್ನು ಹೇಳಿ. ಖಂಡಿತವಾಗ್ಲು ನಾನು ಗೋಧಿ ಮಾದ್ಲಿ ಕೇಳಿರೋದು ಫಸ್ಟ್ ಟೈಮ್, ಇದು ನೋಡ್ತಿರೋದು ಫಸ್ಟ್ ಟೈಮ್. ಖಂಡಿತವಾಗ್ಲು ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೇಳಿ ನನಗೆ. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ಗೋಧಿ ಮಾದ್ಲಿ ರೆಡಿ ಆಗಿದೆ. ಮ್ಯಾಮ್ ಹೇಳಿದ ಹಾಗೇನೆ ಇದಿನ್ನೂ ಪೌಡರ್ ಫಾರ್ಮ್ ಅಲ್ಲಿ ಬರ್ಬೇಕಾದ್ರೆ ಒಂದಷ್ಟು ಹೊತ್ತು ತಣ್ಣಗಾಗ್ಲಿಕ್ಕೆ ಇಡಬೇಕು. ಅಷ್ಟರಲ್ಲಿ ಇದನ್ನ ಮಾಡೋದು ಹೇಗೆ ಅಂತ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಗೋಧಿ ಹಿಟ್ಟಿನ ಮಾದ್ಲಿ ತಯಾರಿಸೋ ವಿಧಾನ. ಮೊದಲು 1 ಕಪ್ ಗೋಧಿ ಹಿಟ್ಟಿಗೆ 2 ಚಮಚ ಅಕ್ಕಿ ಹಿಟ್ಟು, 1.5 ಚಮಚದಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ಬಿಸಿ ಮಾಡಿದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆರೆಸಿ, ನಂತರ ಸ್ವಲ್ಪ ನೀರನ್ನು ಸೇರಿಸಿ ಗಟ್ಟಿಯಾಗಿ ನಾದಿಕೊಳ್ಳಿ. ಆ ನಂತರ ದಪ್ಪನೆ ಲಟ್ಟಿಸಿ ಕಾದ ತವಾದ ಮೇಲೆ ಹಾಕಿ ಕಾಯಿಸಿಕೊಳ್ಳಿ. ತಣ್ಣಗಾದ ನಂತರ ಚಿಕ್ಕ ತುಂಡುಗಳನ್ನು ಮಾಡಿ ಪುಡಿ ಮಾಡಿಕೊಳ್ಳಿ. ಬಳಿಕ ಬೆಲ್ಲ ಸೇರಿಸಿ ಮತ್ತೆ ಪುನಃ ಪುಡಿ ಮಾಡಿಕೊಂಡು ಏಲಕ್ಕಿ, ಶುಂಠಿ ಪುಡಿ ಹಾಗೂ ಜಾಯಿಕಾಯಿ ಪುಡಿಯನ್ನು ಸೇರಿಸಿ ಬೆರೆಸಿಕೊಳ್ಳಿ. 2-3 ಗಂಟೆಗಳ ಕಾಲ ತಣ್ಣಗಾಗಲು ಇಟ್ಟು ಬೇಕಿದ್ದಲ್ಲಿ ಹಾಲು ಹಾಗೂ ತುಪ್ಪ ಸೇರಿಸಿ ಸೇವಿಸಬಹುದು. ಈಗ ರುಚಿಕರ ಗೋಧಿ ಹಿಟ್ಟಿನ ಮಾದ್ಲಿ ರೆಡಿ. ಒಂದು ಸ್ವಲ್ಪ ಹೊತ್ತು ಇದನ್ನ ತಣ್ಣಗಾಗ್ಲಿಕ್ಕೆ ಇಟ್ಟರೆ ಇದು ಪೌಡರ್ ಫಾರ್ಮಿಗೆ ಬರಲ್ಲ. ಬದಲಾಗಿ ಇನ್ನಷ್ಟು ಹೊತ್ತು ಇದನ್ನ ತಣ್ಣಗಾಗ್ಲಿಕ್ಕೆ ಇಡಬೇಕು. ಇದು ತಣ್ಣಗಾಗುವಷ್ಟರಲ್ಲಿ ನೀವು ಕಾರ್ಯಕ್ರಮದಲ್ಲಿ ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾರ್, ಕ್ಯಾನ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾ ಬ್ಯೂಟಿ ಸೋಪ್, ಜೌಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ವೀಕ್ಷಕರೇ, ನಮ್ಮ ಕಿಚನ್ ಅಲ್ಲಿ ಗೋಧಿ ಮಾದ್ಲಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಏನು ಮ್ಯಾಮ್ ಹತ್ರ ಕೇಳೋಣ ಬನ್ನಿ. ಎಸ್ ಮ್ಯಾಮ್, ಈಗ ಗೋಧಿ ಮಾದ್ಲಿ ಇಸ್ ಸ್ವೀಟ್ ರೆಸಿಪಿ. ನೆಕ್ಸ್ಟ್ ಕೊಬ್ಬರಿ ಕಡ್ಡಿ. ಕೊಬ್ಬರಿ ಕಡ್ಡಿ. ಇದು ಅಕ್ಕಿ ಹಿಟ್ಟಿಂದ ಮಾಡೋದು. ಅಕ್ಕಿ ಹಿಟ್ಟು ಮತ್ತೆ ಸ್ವೀಟ್ ರೆಸಿಪಿನ ಖಾರ ರೆಸಿಪಿ. ಒಂದು ಸ್ವೀಟ್ ಒಂದು ಖಾರ. ಸ್ಟಾರ್ಟ್ ಮಾಡೋಣ. ಹೇಗೆ? ಈ ಹುರಿಗಡ್ಲೆಯನ್ನು ಪೌಡರ್ ಮಾಡಿ ನೈಸ್ ಪೌಡರ್ ಮಾಡಬೇಕು. ಸೊ ಮಿಕ್ಸಿ ಬೇಕು. ಹೌದು. ಎಸ್.
ನನ್ನ ಫೇವ್ರೆಟ್ ಕೆಲಸನ ಸ್ಟಾರ್ಟಿಂಗ್ಗೆ ಕೊಡ್ತಾ ಇದ್ದೀರಾ. ಹಾಂ, ಫುಲ್ ಹಾಕದಾ? ಸ್ವಲ್ಪ ಹಾಕು. ಓಕೆ. ಫೈನ್ ಪೌಡರ್ ರೆಡಿ ಆಗಿದೆ. ಹಾಂ, ಓಕೆ. ಸ್ಪೂನ್ ಕೊಡಿ. ಇದಕ್ಕೀಗ 1 ಕಪ್ಪಿನಷ್ಟು ಕೊಬ್ಬರಿ. ಕೊಬ್ಬರಿ, ಓಕೆ. ತೆಂಗಿನ ತುರಿ ತೆಂಗಿನ ತುರಿ. ಓಕೆ, ಕೊಬ್ಬರಿ ಅಲ್ಲ, ಕರೆಕ್ಟ್ ತೆಂಗಿನ ತುರಿ ಅಲ್ಲ? ತೆಂಗಿನ ತುರಿ, ಕರಿಬೇವಿನ ಸೊಪ್ಪು, ಮತ್ತೆ ಖಾರಕ್ಕೆ ತಕ್ಕಷ್ಟು. ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರ್ತದೆ ತಿನ್ಲಿಕ್ಕೆ. ಈಗ 1 4 ಮೆಣಸಿನಕಾಯಿ ಹಾಕೋದು, ಚೂರು ಉಪ್ಪು ಹಾಕೋದು. ಸ್ವಲ್ಪ ಜೀರಾ ಪೌಡರ್ ಹಾಕಿ. ಜೀರಾ ಪೌಡರ್, ಓಕೆ. ವೆರಿ ಟೇಸ್ಟಿ ಜೀರಾ ಪೌಡರ್ ಫ್ರಮ್ ಅರುಣಾ ಮಸಾಲ. ಎಷ್ಟು ಬೇಕಾಗುತ್ತೆ? ಹಾಕಿ. ಸಾಕು ಸಾಕು. ಸಾಕಾಗುತ್ತಾ? ಸಾಕು. ಓಕೆ. ಇದನ್ನು ನೈಸ್ ಮಾಡಿ. ಇದನ್ನು ನೈಸ್ ಗ್ರೈಂಡ್ ಮಾಡಬೇಕು. ನೀರು ಹಾಕಿ. ನೀರು ಹಾಕಬೇಕಾಗುತ್ತಾ? ಹಾಕಿ. ಸ್ವಲ್ಪ ಸಾಕಲ್ಲ? ಸಾಕು ಸಾಕು. ಇಷ್ಟು ಪೇಸ್ಟ್ ಸಾಕಾಗುತ್ತಾ? ಸಾಕು ಸಾಕು. ಇದನ್ನು ಇದಕ್ಕೆ ಹಾಕೋ. ಫಸ್ಟ್ ಅಕ್ಕಿ ಹಿಟ್ಟು ಹಾಕಬೇಕು. ಅರ್ಧ ಕಪ್ನಷ್ಟು ಹುರಿಗಡಲೆ ಹಿಟ್ಟು, 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು. ಓಕೆ. ನೀರು ಹಾಕಿ. ನೀರು ಹಾಕ್ಬೇಕು. ಇದಕ್ಕೆ ಎಷ್ಟು ನಾವೀಗ ಗ್ರೈಂಡ್ ಮಾಡಿದ ಗ್ರೇವಿ ಟೈಪ್ ಏನಿದೆ ಅದೆಷ್ಟು ಬೇಕು ಅಷ್ಟೇ ಹಾಕಿದ್ರೆ ಸಾಕಾಗುತ್ತೆ. ಸಾಕಾಗುತ್ತೆ. ನೀರು ಹಾಕದಾ? ಹಾಕಿ. ಹೀಗೆ ಇದನ್ನು ಗಟ್ಟಿ ಕಲಿಸಿಟ್ಕೋಬೇಕು. ಮತ್ತೆ ಇದನ್ನು ಎಣ್ಣೆ ಕಾಯ್ಲಿಕ್ಕಿಟ್ಟು ಇದನ್ನು ಮಾಡ್ಬೇಕು. ಕಡ್ಡಿ ತರ ಮಾಡಿ ಫ್ರೈ ಮಾಡೋದು. ಡೀಪ್ ಫ್ರೈಗೆ ಆಯಿಲ್ ಇಟ್ಬಿಡೋಣ. ಹೌದು. ಆಯಿಲ್ ಹಾಕದಾ? ಹಾಕಿ. ಇಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಡೀಪ್ ಫ್ರೈಯಿಂಗಿಗೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಈಗ ಇದನ್ನು ಚಿಕ್ಕದಾಗಿ ಇದನ್ನ ಮಾಡ್ಕೊಂಡು ಹೀಗೆ ಮಾಡ್ಬೇಕು. ಕಡ್ಡಿ ತರ. ಕಡ್ಡಿ ತರ ಮಾಡ್ಬೇಕು. ಆದ ಕಾರಣ ಇದಕ್ಕೆ ಏನ್ ಹೆಸರು? ಕೊಬ್ಬರಿ ಕಡ್ಡಿ ಅಂತ. ಕೊಬ್ಬರಿ ಕಡ್ಡಿ. ಹೀಗೆ ಉದ್ದುದ್ದಕ್ಕೆ ಮಾಡಬೇಕು. ಓಕೆ. ಹೀಗೆ ಇದನ್ನು ಮಾಡ್ತಾ ಓಕೆ ಚಿಕ್ಕದಾಗಿ ತಗೋಬೇಕು ಹಿಟ್ಟು ಸ್ವಲ್ಪ. ಚಿಕ್ಕ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತಲ್ಲ ಈ ಕಡ್ಡಿ. ಸಂಜೆ ಚಾ ಟೈಮಿಗೆ ಕೆಲಸದಿಂದ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಬೇಕಾಗ್ತದಲ್ಲ, ಹಾಗೆ. ನೋಡಕ್ಕೂ ಕಡ್ಡಿ ತರ ಇದೆ. ಚಿಕ್ಕ ಮಕ್ಕಳಿಗೆ ಇಂಥದೆಲ್ಲ ಇಷ್ಟ ಅಲ್ಲ, ಕಡ್ಡಿ ತರ ಇರುವಂತದ್ದು ಎಲ್ಲ ಹಿಡ್ಕೊಂಡು ತಿನ್ಲಿಕ್ಕೆ ಖುಷಿ ಆಗ್ತದೆ. ಮಕ್ಕಳಿಗೆ ನಮಗೂ ಇಷ್ಟ ಆಗಿದೆ, ನಾವು ತಿಂತೀವಿ, ಕೊಡ್ತಾ ಇದ್ರೆ ತಿಂತಾನೆ ಇರ್ತೀವಿ. ಸಂಜೆ ಹೊತ್ತಿಗೆ ಕಾಫಿ ತಿಂಡಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಎಣ್ಣೆ ಬಿಸಿ ಆಗ್ತಾ ಬಂತಮ್ಮ? ಇದು ಬ್ರೌನ್ ಕಲರ್ ಬಂದಿದೆ, ತೆಗೆಯುವ ಈಗ. ಓಕೆ ಮ್ಯಾಮ್. ಲೈಟ್ ಬ್ರೌನ್ ಬರೋವರೆಗೆ ಸಾಕಾಗುತ್ತಲ್ಲ? ಸಾಕು. ಹೀಗೆ ಸೌಂಡ್ ಸಹ ಬರ್ಬೇಕು. ಓಕೆ. ಇದು ಖಾರ ಕಡ್ಡಿನೂ ಅಷ್ಟೇ, ಒಂದೇ ದಿವಸ ಮಾಡಿದ ದಿವಸನೇ ಮುಗಿಸ್ಬೇಕು ಅಂತಿಲ್ಲ ಅಲ್ವಾ? ಒಂದೆರಡು ದಿವಸ ಎಷ್ಟು ದಿವಸ ಇಡಕ್ಕಾಗುತ್ತೆ ಇದನ್ನ? ಇಡ್ಬೋದು ಇದನ್ನು ಸಹ ಸುಮಾರು ದಿನ. ಸ್ನಾಕ್ಸ್
ತರ ನಾವು ನಾರ್ಮಲ್ ಖಾರ ಕಡ್ಡಿ ಚಕ್ಲಿ ಹೇಗೆ ಇಟ್ಕೊಂಡು ತಿಂತೇವೆ ಅದೇ ರೀತಿ ಇಟ್ಕೊಂಡು ತಿನ್ಬೋದು. ಓಕೆ, ನಾನು ಖಾರ ಕಡ್ಡಿ ನೋಡಕ್ಕೆ ಖಾರ ಕಡ್ಡಿ ತರ ಕಾಣೋ ಕಾರಣ ಖಾರ ಕಡ್ಡಿ ಅಂತಿದ್ದೀನಿ. ಇದಕ್ಕೆ ನೀವು ಏನ್ ಹೇಳಿದ್ರಿ? ಕೊಬ್ಬರಿ ಕಡ್ಡಿ. ತೆಗೆಯುವ ಮೇಡಮ್ ಇದನ್ನು. ಓಕೆ, ಆಗ್ತಾ ಬಂತು ಅಲ್ವಾ? ಓಕೆ, ಫೈನ್. ಇಂಡೈರೆಕ್ಟ್ ಸರ್ವಿಂಗಾ? ಬಿಸಿ ಬಿಸಿಯಾದ ಖಾರ ಕಡ್ಡಿ ಕೊಬ್ಬರಿ ಕಡ್ಡಿಯನ್ನು ರೆಡಿ. ನಾನು ಖಾರ ಕಡ್ಡಿ ಅಂತ ಹೇಳಿ ಹೇಳಿ ನಿಮಗೂ ಖಾರ ಕಡ್ಡಿ ಅಂತಲೇ ಬಂತು ಅಲ್ವಾ? ಅದಕ್ಕೆ ನಾವು ಹೇಳೋದು ಕೊಬ್ಬರಿ ಕಡ್ಡಿ. ಕೊಬ್ಬರಿ ಕಡ್ಡಿ, ಕೊಬ್ಬರಿ ಹಾಕಿರೋ ಕಾರಣ ಕೊಬ್ಬರಿ ಕಡ್ಡಿನಾ? ಹೌದು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಬಿಸಿ ಬಿಸಿಯಾದ ಕೊಬ್ಬರಿ ಕಡ್ಡಿ ರೆಡಿ ಆಗಿದೆ. ಚಿಕ್ಕ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ, ಯಾಕಂದ್ರೆ ಕಡ್ಡಿ ಫಾರ್ಮೇಟ್ ಅಲ್ಲಿ ಇರೋ ಕಾರಣ ಚಿಕ್ಕ ಮಕ್ಳು ಇಷ್ಟಪಟ್ಟು ತಿಂತಾರೆ. ಇದನ್ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕೊಬ್ಬರಿ ಕಡ್ಡಿ ತಯಾರಿಸುವ ವಿಧಾನ: ಮೊದಲು ಪುಟಾಣಿಯನ್ನು ಪುಡಿ ಮಾಡಿಕೊಳ್ಳಿ. ನಂತರ ತೆಂಗಿನ ತುರಿ, ಕರಿಬೇವು, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಜೀರಿಗೆ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಅರ್ಧ ಕಪ್ ಹುರಿಗಡಲೆ ಹಿಟ್ಟಿಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ಬಳಿಕ ಉದ್ದನೆ ಕಡ್ಡಿ ಆಕಾರದಲ್ಲಿ ಉಜ್ಜಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಕೊಬ್ಬರಿ ಕಡ್ಡಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, ಸೊ ಈಗ 2 ರೆಸಿಪೀಸ್ ತಯಾರಾಗಿದೆ ಅಲ್ವಾ? ಒಂದು ಸ್ವೀಟ್ ರೆಸಿಪಿ, ಇನ್ನೊಂದು ಸಂಜೆ ಸ್ನಾಕ್ಸ್ ಆಗುವ. ಫಸ್ಟ್ ಗೆ ಸ್ವೀಟ್ ನೋಡೋಣ ಅಲ್ವಾ? ಈಗ ಆಲ್ರೆಡಿ ತಣ್ಣಗಾಗಿದೆ, ಬಟ್ ಇನ್ನೂ ತಣ್ಣಗಾದ್ರೆ ಪೌಡರ್ ಫಾರ್ಮೇಟ್ ಅಲ್ಲಿ ಬರುತ್ತೆ. ಎಸ್, ಸೂಪರ್ ಆಗಿ ಬಂದಿದೆ. ನೀವು ಹೇಳಿದ ಹಾಗೆ ಇದಕ್ಕೆ ಹಾಲು ತುಪ್ಪ ಹಾಕಿ ತಿಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಪೌಡರ್ ಫಾರ್ಮೇಟ್ ಅಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಹೀಗೆ ತಿನ್ನಕ್ಕೂ ತುಂಬಾ ಚೆನ್ನಾಗಿದೆ. ತುಂಬಾ ಸ್ವೀಟು ಅಲ್ಲ, ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಸ್ವೀಟ್ ಇದೆ ಅಲ್ವಾ? ಹದವಾ ಸ್ವೀಟ್ ಇದ್ರೂ ಇದಕ್ಕೆ ಸೂಟ್ ಆಗಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು, ಅದೇ ತುಂಬಾ ಸ್ವೀಟ್ ಆಗ್ಬಾರ್ದು. ಪರ್ಫೆಕ್ಟ್ ಆಗಿದೆ. ಅಂಡ್ ಈಗ ಕೊಬ್ಬರಿ ಕಡ್ಡಿ ನೋಡಕ್ಕೆ ಚೆನ್ನಾಗಿದೆ. ಇದು ಹಿಂಗೆ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ತಿಂದ್ರೆ ತಿಂತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಪರ್ಫೆಕ್ಟ್ ಆಗಿದೆ. ಈ ರೈನಿ ಸೀಸನ್ಗೆ ಹೇಳಿ ಮಾಡ್ತಿರುವಂತದ್ದು. ಹೊರಗಡೆ ಮಳೆ ಬರ್ತಾ ಇದ್ರೆ ಒಳಗಡೆ ಕಾಫಿ ಟೀ ಜೊತೆಗೆ ಇಂಥ ಕೊಬ್ಬರಿ ಕಡ್ಡಿ ಇದ್ರೆ ಪ್ಲೇಟು ಸಾಕಾಗಲ್ಲ, 2-3 ಪ್ಲೇಟ್ ಬೇಕು ಅಂತ ಅನ್ಸುತ್ತೆ ಅಲ್ವಾ? ಇಲ್ಲಿವರೆಗೂ ಬಂದು 2 ರೆಸಿಪಿನ ಟ್ರೈ ಮಾಡ್ಕೊಟ್ವಿ. ಅಂಡ್ ಸೂಪರ್ ಅದ್ಭುತವಾದಂತ ರೆಸಿಪಿನ ಟ್ರೈ ಮಾಡ್ಕೊಟ್ವಿ. ಸೊ ನಿಮ್ಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಇದೇ ರೀತಿ ಬರ್ತಾ ಇರಿ, ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ನಂಗಂತೂ 2 ರೆಸಿಪಿ ಸಖತ್ ಇಷ್ಟ ಆಯ್ತು. ಅದರಲ್ಲೂ ಈ ಕೊಬ್ಬರಿ ಕಡ್ಡಿ ಫುಲ್ ಪ್ಲೇಟ್ ಅಂತ ನಾನು ಖಾಲಿ ಮಾಡಿ ಬಿಡ್ತೀನಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.